ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನೇತೃತ್ವದಲ್ಲಿ ಕಳೆದ ವರ್ಷ ಆರಂಭವಾದ ಹಡಿಲು ಭೂಮಿಯಲ್ಲಿ ಭತ್ತ ಬೆಳೆಯುವ ಭತ್ತ ಬೆಳೆಯೋಣ ಬಾ ಗದ್ದೆಗಿಳಿಯೋಣ ಅಭಿಯಾನ ಯಶಸ್ವಿಯಾಗಿ ನಡೆದ ಹಿನ್ನೆಲೆಯಲ್ಲಿ ದೇವಳದ ನೇತೃತ್ವದಲ್ಲಿ ಶಾಸಕ ಸಂಜೀವ ಮಠಂದೂರು ಅವರ ಮಾರ್ಗದರ್ಶನ ಮತ್ತು ದೇವಳದ ಆಡಳಿತ ಮಂಡಳಿಯ ಮುತುವರ್ಜಿಯಲ್ಲಿ 2ನೇ ವರ್ಷವು ಹಡಿಲು ಭೂಮಿಯಲ್ಲಿ ನೇಜಿ ನಾಟಿ ಆರಂಭಗೊಂಡಿದ್ದು ಜುಲೈ 3ರಂದು ಕುರಿಯದ ಮುಳಿಯಾ ಫಾರ್ಮ್ಸ್ನಲ್ಲಿ ಚಾಲನೆ ನೀಡಲಾಯಿತು. ಶಾಸಕ ಸಂಜೀವ ಮಠಂದೂರು ಯಂತ್ರದ ಮೂಲಕ ನೇಜಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕರು, ಮುಂಗಾರು ಹಿಂಗಾರಿನಲ್ಲಿ ಸಚಿವರ ಪ್ರೇರಣೆಯಂತೆ ಭತ್ತ ನಾಟಿ ಕಳೆದ ವರ್ಷ ಆರಂಭಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಕೃಷಿ ಪ್ರಧಾನವಾಗಿದ್ದು ಇಲ್ಲಿ ಮತ್ತೊಮ್ಮೆ ತುಳುನಾಡಿನ ಸಂಸ್ಕೃತಿಯನ್ನ ಬಿಂಬಿಸುವ ಕೆಲಸವಾಗಬೇಕು. ಹಾಗಾಗಿ ದೇವಸ್ಥಾನವನ್ನ ಮುಂದಿಟ್ಟು ಕೃಷಿಗೆ ಆದ್ಯತೆ ನೀಡಲಾಗ್ತಾ ಇದೆ. ಕಳೆದ ಸಲ 2 ಬೆಳೆ ಮಾಡಿದ್ದು ಈ ಬಾರಿ 3 ಬೆಳೆ ಮಾಡುವ ಪ್ರಯತ್ನ ಮಾಡುವ ಮೂಲಕ ವರ್ಷದ 365 ದಿನವೂ ಭತ್ತ ಬೇಸಾಯ ನಡೆಯಬೇಕು. ನಮಗೆ ಬೇಕಾದ ಆಹಾರ ಧಾನ್ಯಗಳನ್ನ ನಾವೇ ಬೆಳೆಯುವ ಮೂಲಕ ನಾವು ಸ್ವಾವಲಂಬಿಗಳಾಗಬೇಕು ಎಂದರು. ಗದ್ದೆಗಿಳಿಯೋಣ ಭತ್ತ ಬೆಳೆಯೋಣ ಎನ್ನುವಂಥ ಒಂದು ಸಂದೇಶವನ್ನು ಕಳೆದ ಬಾರಿ ನಮ್ಮ ಉಸ್ತುವಾರಿ ಸಚಿವರು ಧಾರ್ಮಿಕ ದತ್ತಿ ಇಲಾಖೆ ಸಚಿವರಂತ ಕೋಟ ಶ್ರೀನಿವಾಸ ಪೂಜಾರಿ ಇರುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಅಡ್ಡಿಲು ಬಿದ್ದ ಗದ್ದೆಯನ್ನು ನಾಟಿ ಮಾಡಿ ಮತ್ತೆ ನಾವು ಆಹಾರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಬೇಕು ಅಂತೇಳಿ ನಮಗೆ ಪ್ರೇರಣೆಯನ್ನು ಕೊಟ್ಟರು. ಆ ನೆಲೆಯಲ್ಲಿ ಈ ವರ್ಷ ಮತ್ತೆ ನಾವು ಆ ಭತ್ತ ಬೇಸಾಯ ಮಾಡಲಿಕ್ಕೆ ನಮ್ಮ ಕೇಶವ ಪ್ರಸಾದ್ ಇವರ ಮುಳಿಯಾ ಫಾರ್ಮಲ್ಲಿ, ಕುರಿಯಾ ಗ್ರಾಮದ ಮುಳಿಯಾ ಫಾರ್ಮಲ್ಲಿ ಇವತ್ತು ನಾಟಿ ಕೆಲಸವನ್ನು ಆರಂಭ ಮಾಡಿ ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮದಲ್ಲಿ ಎಲ್ಲೆಲ್ಲಿ ಅಡಿಲು ಬಿದ್ದ ಗದ್ದೆ ಇದೆಯೋ ಇದನ್ನು ಮರುನಾಟಿ ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಇವತ್ತು ವಿಶೇಷವಾಗಿ ಧಾರ್ಮಿಕತೆಯ ನೆಲೆಯಲ್ಲಿ ಇವತ್ತು ದೇವಸ್ಥಾನಗಳು, ದೈವಸ್ಥಾನಗಳು ಇವತ್ತು ಈ ನಾಡಿನಲ್ಲಿ ಇವತ್ತು ಭತ್ತ ನಾಟಿಗೆ ವಿಶೇಷ ಪ್ರೋತ್ಸಾಹವನ್ನು ಕೊಟ್ಟು ಆ ದೈವಸ್ಥಾನಗಳ ನೇತೃತ್ವದಲ್ಲಿ ಈ ಕೆಲಸ ಆಗಬೇಕು ಅಂತೇಳಿ ಹಿಂದಿನ ಬಾರಿ ನಾವು ಏನು ಯೋಚನೆ ಮಾಡಿದ್ದೇವೋ ಆ ರೀತಿಯಾಗಿ ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಅಂತ ನಮ್ಮ ಕೇಶವ ಪ್ರಸಾದ್ ಮುಳಿಯಾ ಮತ್ತು ಅಲ್ಲಿ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಸೇರಿಕೊಂಡು ಮತ್ತೆ ದೇವಸ್ಥಾನದ ವಠಾರ ಇರ್ಬೋದು, ದೇವಸ್ಥಾನದ ಗದ್ದೆ ಇರ್ಬೋದು, ಹೀಗೆ ಸಾರ್ವಜನಿಕವಾಗಿ ಎಲ್ಲೆಲ್ಲಿ ಅಡಿಲು ಬಿದ್ದ ಗದ್ದೆಗಳಿದೆಯೋ ಎಲ್ಲವನ್ನು ಇವತ್ತು ನಾಟಿ ಮಾಡಲಿಕ್ಕೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರ ಸಹಕಾರ ಇದೆ. ನನ್ನ ವಿನಂತಿ, ಪುತ್ತೂರು ತಾಲೂಕಲ್ಲಿ ಎಲ್ಲೆಲ್ಲಿ ಗದ್ದೆ ಇವತ್ತು ಅಡಿಲು ಬಿದ್ದಿದೋ ಅದನ್ನು ಎಲ್ಲ ಸಾರ್ವಜನಿಕ ಸಂಘ ಸಂಸ್ಥೆಗಳು, ದೇವಸ್ಥಾನಗಳು, ಸರ್ಕಾರ, ಕೃಷಿ ಇಲಾಖೆ ಸೇರಿಕೊಂಡು ಮತ್ತೆ ಅಲ್ಲಿ ಭತ್ತ ಬೆಳೆಯುವಂಥ ಕೆಲಸವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅಲ್ಲಿ ತರಕಾರಿ ಇರ್ಬೋದು, ದವಸ ಧಾನ್ಯ ಇರ್ಬೋದು, ಎಲ್ಲವನ್ನು ಬೆಳೆದಾಗ ನಾವು ಆಹಾರದಲ್ಲಿ ನಾವು ಕೂಡ ಸ್ವಾವಲಂಬಿಗಳಾಗ್ಬೋದು. ಒಂದಷ್ಟು ಯುವತಿಯರು ಕೂಡ ಇವತ್ತು ಪೇಟೆ ಪಟ್ಟಣಕ್ಕೆ ಹೋಗುವವರು ಹಳ್ಳಿಯಲ್ಲಿ ನಿಂತು ಈ ಒಂದು ಬೇಸಾಯ ಮಾಡಿ ಮತ್ತೆ ತಮ್ಮ ಬದುಕು ಕಟ್ಟಿಕೊಳ್ಳುವಂಥ ಸಂಗತಿಯನ್ನು ಮಾಡ್ಬೋದು ಅಂತ ಹೇಳ್ತಾ ಇವತ್ತು ಸಂತೋಷಪೂರ್ವಕವಾಗಿ ಈ ಮುಳಿಯಾ ಫಾರ್ಮಲ್ಲಿ ನಾವು ಈ ನಾಟಿ ಮಾಡುವಂಥ ಕೆಲಸವನ್ನು ಮಾಡಿ ಮತ್ತೊಮ್ಮೆ ನಮ್ಮ ಪುತ್ತೂರು ತಾಲೂಕಲ್ಲಿ ಕಳೆದ ವರ್ಷ ಮಾಡಿದಂಥ ಕಾರ್ಯವನ್ನು ಇವತ್ತು ಮುಂದುವರಿಸ್ತಾ ಇದ್ದೇವೆ. ಭತ್ತ ಬೆಳೆಯಲಿಕ್ಕೆ ಇವತ್ತು ನಾವು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ ಎನ್ನುವಂಥ ಸಂದೇಶವನ್ನು ಕೊಡುವ ಮುಖಾಂತರ ಈ ಒಂದು ಕೆಲಸ ಇವತ್ತು ಯಶಸ್ವಿಯಾಗಿ ಆಗಿದೆ. ಇದಕ್ಕೆ ಕಾರಣಕರ್ತರಂಥ ಮುಳಿಯಾ ಫಾರ್ಮಿನ ಮಾಲಕರಂಥ ಶ್ಯಾಂಭಟ್ರು, ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಂಥ ಮುಳಿಯಾ ಕೇಶವ ಪ್ರಸಾದ್ ಅವರು, ಮಹಾಲಿಂಗೇಶ್ವರ ದೇವಸ್ಥಾನದ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿಗೂ ನಾನು ಅಭಿನಂದನೆಗಳು ಸಲ್ಲಿಸಿ ಈ ಒಂದು ಭತ್ತ ಬೆಳೆಯುವಂಥ ಕಾರ್ಯ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಆಗಲಿ ಅಂತೇಳಿ ಆಶಿಸ್ತಾ, ಮಹಾಲಿಂಗೇಶ್ವರ ದೇವರು ಎಲ್ರಿಗೂ ಆ ಒಂದು ಭತ್ತ ಬೆಳೆಯಲಿಕ್ಕೆ ಇನ್ನಷ್ಟು ಪ್ರೇರಣೆಯನ್ನು ಕೊಡಲಿ, ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಜನರಿಗೂ ಆರೋಗ್ಯವಂತ ಸಮಾಜಕ್ಕೆ ಅನುಗ್ರಹವನ್ನು ಕೊಡಲಿ ಅಂತೇಳಿ ಆಶಿಸ್ತಾ ಇದ್ದೇನೆ. ಈಗಾಗಲೇ ಭತ್ತ ಬೆಳೆಯಲಿಕ್ಕೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಒಂದಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಬಿತ್ತನೆ ಬೀಜಗಳನ್ನು 50% ಸಬ್ಸಿಡಿಯಲ್ಲಿ ಕೊಡ್ತಾ ಇದೆ. ಯಂತ್ರೋಪಕರಣಗಳನ್ನು ಯಂತ್ರಧಾರೆ, ಆ ಒಂದು ಕೃಷಿ ಯಂತ್ರಧಾರೆ ಮುಖಾಂತರ ಇವತ್ತು ಕೊಡ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ನೀರಾವರಿಗೆ ಒಂದಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ನಾವು ಇವತ್ತು ಅದಕ್ಕೂ ಪೂರಕವಾಗಿ ಮತ್ತು ಇನ್ನೊಂದಷ್ಟು ಹೆಚ್ಚು ಪ್ರೇರಣೆ ಕೊಡಬೇಕು ಅಂತೇಳಿ ನಾವು ಕೃಷಿಕ ಸಮಾಜದಿಂದಲೂ ಕಳೆದ ಬಾರಿ ಪ್ರತಿ ಎಕರೆಗೆ 1,000 ನಾವು ಸಹಾಯಧನ ರೂಪದಲ್ಲಿ
ನಾವು ಯಾರ್ಯಾರು ಭತ್ತ ಬೆಳೆದಿದ್ದಾರೋ ಅಂಥವರಿಗೆ RTC ಇರುವವರಿಗೆ, ಪಾಣಿ ಇರುವವರಿಗೆ ಅದನ್ನು ಕೊಡುವಂಥ ಸಂಗತಿಯನ್ನು ಮಾಡಿದ್ದೇವೆ. ಈ ನಮ್ಮ ಆರ್ಥಿಕ ವರ್ಷದಲ್ಲಿ ಈ ಹಿಂಗಾರು ಮುಂಗಾರಲ್ಲಿ ಕೂಡ ನಾವು ಕೃಷಿಕ ಸಮಾಜದಿಂದ 1,000 ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕಲ್ಸಾಲಿ A ಗ್ರೇಡ್ ದೇವಸ್ಥಾನಗಳು, ಮಾಲಿಂಗೇಶ್ವರ ದೇವಸ್ಥಾನ ಮತ್ತು ಸಹಸ್ರಲಿಂಗೇಶ್ವರ ದೇವಸ್ಥಾನ, ಇವರು ಯಾರ್ಯಾರು ಭತ್ತ ಬೆಳೀತಾರೋ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಸಂಗತಿಯನ್ನು ಮಾಡ್ತಾಯಿದೆ. ಈ ಸಲ ಕೂಡ ಯಾರ್ಯಾರು ಭತ್ತ ಬೆಳೀತಾರೋ ಅಂಥವರಿಗೆ ಪ್ರೋತ್ಸಾಹನ ಕೊಡಲಿಕ್ಕೆ ನಮ್ಮ ದೇವಸ್ಥಾನದವರು ಮುಂದೆ ಬಂದಿದ್ದಾರೆ. ಖಂಡಿತ ಆ ಕಾರ್ಯ ಇನ್ನು ಮುಂದೆ ಕೂಡ ಆಗ್ತಾ ಇದೆ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಕೇಶವ ಪ್ರಸಾದ್ ಮೊಳಿಯ ಅವರು ತೆಂಗಿನಕಾಯಿ ಒಡೆಯುವ ಮೂಲಕ ನೇಚಿನಾಟಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ವೇಳೆ ಮಾತನಾಡಿದ ಅವರು, ದೇವಳದ ನೇತೃತ್ವದಲ್ಲಿ ಆರಂಭಗೊಂಡ ಭತ್ತ ಬೆಳೆಯೋಣ ಬಾ ಗದ್ದೆಗಿಳಿಯೋಣ ಕಾರ್ಯಕ್ರಮದಲ್ಲಿ ಕಳೆದ ವರ್ಷ 112 ಎಕರೆ ಹಡಿಲು ಬೇಸಾಯ ಮಾಡಿದ್ದೇವೆ. ಈ ಬಾರಿ ಅದನ್ನ ಮುಂದುವರಿಸಿದ್ದೇವೆ. ಮುಂದಿನ 2 ವಾರದ ಒಳಗೆ ಮಹಾಲಿಂಗೇಶ್ವರ ದೇವಸ್ಥಾನದ ಸುಮಾರು 2 ಎಕರೆ ಜಾಗದಲ್ಲಿ ಹುಂಡಿ ಬಿತ್ತು ಕಾರ್ಯಕ್ರಮ ನಡೆಯಲಿದೆ ಎಂದರು. ಶಾಸಕರ ನೇತೃತ್ವದಲ್ಲಿ ನಾವು ಸುಮಾರು 112 ಎಕರೆಯಷ್ಟು ಗದ್ದೆಯನ್ನು, ಹಡಿಲು ಗದ್ದೆಯನ್ನು ಬೇಸಾಯ ಮಾಡಿದಂತಹ ಹೆಮ್ಮೆ ನಮ್ಮದು. ಈ ವರ್ಷ ಅದರ ಮುಂದುವರಿದ ಭಾಗವಾಗಿ ಎಲ್ಲೆಲ್ಲ ಸಾಧ್ಯ ಇದೆಯೋ ಅದೇ ರೀತಿಯಲ್ಲಿ ಗದ್ದೆಗಳನ್ನು ಮುಂದುವರಿಸ್ತಾ ಇದ್ದೇವೆ. ಕಳೆದ ವರ್ಷ ಶಾಸಕರು ಬಂದು ಇಲ್ಲಿ ಸ್ವಲ್ಪ ಚುರುಕು ಮುಟ್ಟಿಸಿದ್ದರಿಂದಾಗಿ ನಮ್ಮ ತೋಟ ಕೂಡ ಚೆಂದ ಆಗಿದೆ. ಹಾಗೆ ಒಂದು ಗದ್ದೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು, ಅಂದರೆ ತೋಟ ಮಾಡೋದರ ಬದಲು ಗದ್ದೆಯನ್ನೇ ಮಾಡಿದ್ದೆವು. 2 ತೋಟ ಮಾಡಲಿಕ್ಕೆ ಅಂತೇಳಿ ತೆಗೆದ, ಇದರಿಂದ ನೆಕ್ಸ್ಟ್ ಇದು 2 ಇತ್ತು, ಅದನ್ನು ತೋಟ ಇತ್ತು, ತೋಟ ಹಾಳಾಗಿತ್ತು, ಅದನ್ನು ತೋಟ ಮಾಡಲಿಕ್ಕೆ ಅಂತ ನಾವು ಪರ್ಚೇಸ್ ಮಾಡಿದ್ವಿ. ಅದನ್ನು 2 ಗದ್ದೆಯನ್ನಾಗಿ ಮಾಡಿದ್ದೆವು. ಗುಡ್ಡದಲ್ಲಿ 2 ಎಕರೆ ತೋಟ ಕೂಡ ಇಡಿಸಿದ್ದೇವೆ ಈ ಸಲ. ಹಾಗೆ ಎಲ್ಲ ತೋಟದ ಕೆಲಸಗಳೆಲ್ಲ ಮಾಡಿದ್ದೇವೆ. ಆ ರೀತಿಯಲ್ಲಿ ಕೆಲವು ಸಲ ಇಳಿಬೇಕು ಅಂತ ಹೇಳುವಂಥದ್ದನ್ನು ಕಳೆದ ಸಲ ಅದು ಹೇಳಿಕೊಟ್ಟಿದೆ. ಹಾಗಾಗಿ ಅದರ ನಂತರ ತರಕಾರಿ ಕೂಡ ನಾವು ಮಾಡಿದೆವು ನಮ್ಮ ಗದ್ದೆಯಲ್ಲಿ. 1ನೇ ಬೆಳೆ ಆದ ನಂತರ ಈ ಗದ್ದೆಯಲ್ಲಿ 2 ಬೆಳೆಯನ್ನು ನಾವು ತೆಗೆದಿದ್ದೆವು. ಸುಗ್ಗಿ ಮತ್ತು ಎಣೆಲು ಮತ್ತು ಸುಗ್ಗಿ 2 ಬೆಳೆಯನ್ನು ನಾವು ಈ ಗದ್ದೆಯಲ್ಲಿ ತೆಗೆಯುವಂಥ ಅವಕಾಶ ನಮಗೆ ಒದಗಿ ಬಂದಿತ್ತು. ಸೊ ಹಾಗಾಗಿ ಅದಕ್ಕೆಲ್ಲದಕ್ಕೂ ಶಾಸಕರನ್ನು ಹಾಗೂ ಶ್ರೀನಿವಾಸ ಪೂಜಾರಿ ಅವರನ್ನು ವಂದಿಸುತ್ತಾ, ಮಹಾಲಿಂಗೇಶ್ವರನ ಅನುಗ್ರಹಕ್ಕೆ ಶಾಸ್ತ್ರಾಂಗ ನಮಿಸುತ್ತಾ, ಮುಂದಿನ ನಮ್ಮ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಸಾಂಗವಾಗಿ ನೆರವೇರಬೇಕು ಅಂತ ಹೇಳುವಂಥದ್ದನ್ನು ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸುತ್ತಾ, ಈ ಗದ್ದೆ ಬೇಸಾಯ ಸಾಧ್ಯ ಆದಷ್ಟು ನಾವು ಮಾಡ್ತಾ ಇದ್ದೇವೆ. ನಮ್ಮ ಸದಸ್ಯರುಗಳೆಲ್ಲ ಸೇರಿಕೊಂಡು ಮುಂದಿನ ಬೇರೆ ದೇವಸ್ಥಾನಗಳಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ದೇವಳದ ಪ್ರಧಾನ ಅರ್ಚಕರು, ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ವೇದಮೂರ್ತಿ VS ಭಟ್ ಭತ್ತ ನೇಚಿ ನಾಟ್ಯ ಯಶಸ್ವಿಗಾಗಿ ಪ್ರಾರ್ಥಿಸಿದ್ರು. ಈ ಸಂದರ್ಭದಲ್ಲಿ ದೇವಳದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ರವೀಂದ್ರನಾಥ ರೈ ಬಳ್ಳಮಜಲು, ಬಿ ಐತಪ್ಪ ನಾಯ್ಕ್, ರಾಮದಾಸ್ ಗೌಡ, ರಾಮಚಂದ್ರ ಕಾಮತ್, ಕುರಿಯ ಶ್ರೀ ಉಳ್ಳಾಲ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮಧು ನರಿಯೂರು, ಭತ್ತ ನೇಚಿನಾಟಿಯ ನಿರ್ವಾಹಕ ಉಮೇಶ್ ಕರ್ಕೇರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಿಮ್ಮ ಚಿನ್ನವನ್ನ ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ಅಥವಾ ಅಡವಿಟ್ಟ ಚಿನ್ನ ಬಿಡಿಸಿ ಮಾರಬೇಕೆ? ಈ ಕೂಡಲೇ ಕರೆ ಮಾಡಿ. ಸುವರ್ಣ ಗೋಲ್ಡ್ ಕಂಪನಿ. ಕಾಲ್ 8867029111. ಒಂದೇ ಸೂರಿನಡಿ ಅಭೂತಪೂರ್ವ ಬಟ್ಟೆಗಳ ಭಂಡಾರ ಪುತ್ತೂರಿನ ಮಹತ್ತೋಬಾರ ದೇವಾಲಯದ ಸಭಾಭವನದಲ್ಲಿ ತೆರೆದುಕೊಂಡಿದೆ ವಿನೂತನ ಬಟ್ಟೆಗಳ ಲೋಕ. ಇದು ಪುತ್ತೂರಿನ ಹತ್ತೂರಿನ ಜನರಿಗಾಗಿ ವಿಶೇಷ ಕೊಡುಗೆ. ಯಾವುದೇ ವಸ್ತು ಖರೀದಿಸಿ ಕೇವಲ 199 ರೂಪಾಯಿಗೆ ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟದ ಅಸಂಖ್ಯಾತ ಅತ್ಯುತ್ತಮ ವಿನ್ಯಾಸವುಳ್ಳ ಎಲ್ಲಾ ತರಹದ ಸೀರೆ, ಧೋತಿ, ಫ್ರಾಕ್ಸ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ ಟಾಪ್ಗಳು, ಲೆಗ್ಗಿನ್ಸ್, ಪ್ಲಾಜೋ ಪ್ಯಾಂಟ್ಗಳು, ಶರ್ಟ್, ಜೀನ್ಸ್ ಪ್ಯಾಂಟ್ಗಳು, ನೈಟಿ, ಜೆರ್ಗಿನ್ಸ್, ಬಾಬಾ ಸೂಟ್, ಚಪ್ಪಲಿಗಳು, ಬ್ಯಾಗ್, ಆಟಿಕೆ, ಇನ್ನಷ್ಟು ಮತ್ತಷ್ಟು ನಿಮಗಾಗಿ ವಿನೂತನ ವಿಶೇಷ ಆಕರ್ಷಕ ಬೆಲೆಗೆ ನ್ಯೂ ಚೆನ್ನೈ ಶಾಪಿಂಗ್. ಸೀರೆ ಹಾಗೂ ರೆಡಿಮೇಡ್ಗಳು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನ, ಪುತ್ತೂರು. 6/6/2022 9/7/2022 ನೀವು ಭೇಟಿ ಕೊಡಿ, ನಿಮ್ಮವರನ್ನು ಕರೆತನ್ನಿ. ಇದು ವಿನೂತನ ಬಟ್ಟೆಗಳ ಕಲೆಕ್ಷನ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.